ಬಗೆ ಬಗೆ ಧನುಷರಗಳನ್ನು ಕೈಯಲ್ಲಿ ಬಗೆ ಬಗೆ ಧನುಷರಗಳನ್ನು ಕೈಯಲ್ಲಿ ಮಗುವಿಗೆ ಹೋಗುವುದಿಲ್ಲಿ ಎನ್ನ ಮಗುವಿಗೆ ಹೋಗುವುದಿಲ್ಲಿ ಬೆನ್ನಿನಲ್ಲಿ ಬತ್ತಳಿಕೆ ಕವಚಿಕೊಂಡಿದೆ ಸೀಸ ಕವಚ ಮಣಿಮಯ ರಥ ತಾಯಿಯನ್ನು ನೋಡುವುದಕ್ಕೆ ಇದೆಲ್ಲ ಬೇಕು ಮಗನೇ ಹೊರಟಿಲ್ಲಿಗೆ ಕಂದ ಕುರುಧಾರಣೆಯಲ್ಲಿ ನಡೆಯುತ್ತಿರುವ ವಿಷಯ ನಿಮಗೆ ಗೊತ್ತೇ ಆ ಯುದ್ಧದಲ್ಲಿ ಪ್ರತಿದಿನ ಸೋಲನ್ನು ಅನುಭವಿಸಿದ ಕೌರವ ದ್ರೋಣಾಚಾರ್ಯರಿಗೆ ಸೇನಾಧಿಪತಿಯ ಪಟ್ಟವನ್ನ ಕಟ್ಟಿದ್ದಾರೆ. ಅವರು ಏನು ಮಾಡಿದರು?
ನನ್ನನ್ನು ಆಶೀರ್ವದಿಸಿ ಏನು ಹೇಳ್ತಂತಿ ಮಗನೇ ನೀನು? ಏದರಿಂದ ಬುದ್ಧಿ ಬಂತು ಕಂದ ಕಂದ ಏದರಿಂದ ಬುದ್ಧಿ ಬಂತು ಕಂದ ಕಂದ ನಿನಗೆ ಪ್ರೀತಿಯೇನು ಮರಣದು ಸಗಿ ಕಂದ ಕಂದ ನಿನಗೆ ಪ್ರೀತಿಯೇನು ಮರಣದು ಸಗಿ ಕಂದ ಕಂದ ಸರಸವಲ್ಲೈ ಸಮರವಿಂದು ಕಂದ ಕಂದ ಸರಸವಲ್ಲ 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 ಸಮರವಿಂದು ಕಂದ ಕಂದ ಕಲಶ ತರಳನ ಗೆಲ ಅಭವಗರಿದು ಕಂದ ಕಂದ ಕಲಶ ತರಳನ ಗೆಲ ಅಭವಗರಿದು ಕಂದ ಕಂದ ನೀರಿಯಲ್ಲ ಹೋಗುದಿಂದು ಕಂದ ಕಂದ ನೀತಿಯಲ್ಲ 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 ಹೋಗುದಿಂದು ಕಂದ ಕಂದ ಮಗನೇ ಹೋಗಲೇಬೇಕೇನು ಮಗನೇ? ನಾ ಹೋಗಲೇಬೇಕಮ್ಮ. ಎನ್ನ ಕಾದಿದೆ ಬಾರಿಯಾರನಗೆ ಎನ್ನ ಕಾದಿದೆ ಬಾರಿಯಾರನಗೆ ಕಂದ ಕಂದ ಎದಗಿಂತ ಬುದ್ಧಿ ಬಂತು ಕಂದ ಕಂದ ಮಗನೇ ನಿನ್ನನ್ನು ಎತ್ತಿ ಆಡಿಸುವಂತಹ ಈ ಕೈಗಳನ್ನು ಹ, ಎತ್ತಿ ನಿನಗೆ ಆಶೀರ್ವಾದ ಮಾಡುವ ಸ್ಥಿತಿಯಲ್ಲಿ ನಾನೆಲ್ಲ ಮಗನೇ. ಮಾ ಆಶೀರ್ವದಿಸಿ ಕಳುಹಿಸಮ್ಮ. ಯುದ್ಧಕ್ಕೆ ಹೊರಟು ನಿಂತಹ ನಿನ್ನ ಈ ಖಡ್ಗ ಸಿಕ್ಕಿದಂತಹ ವೈರಿಗಳನ್ನು ಕಡಿಯುವುದಕ್ಕೆ ಸಿದ್ಧವಾಗಿದೆ. ಅದಕ್ಕಾಗಿ ಹಿಡಿದುಕೊಂಡಿರೋದು. ಹಾಗಿದ್ದರೆ ಈ ನಿನ್ನ ತಾಯಿಯ ಒಂದು ಮಾತನ್ನು ನಡೆಸಿಕೊಟ್ಟು ಹೋಗು ಮಗನೇ. ಮಾ ಒಂದಲ್ಲ 3 ಮಾತುಗಳನ್ನ ಕೇಳು, ಮಾಡಿಯೇ ಹೋಗುತ್ತೇನೆ. ಮಗನೇ ಈಗ ನಿನ್ನ ಪಾಲಿಗೆ ಯುದ್ಧಕ್ಕೆ ಹೋಗುತ್ತಿರುವಂತ ನಿನ್ನನ್ನು ತಡೆಯುತ್ತಿರುವಂತ ಈ ತಾಯಿಯೇ ನಿನ್ನ ಪಾಲಿನ ವೈರಿರುತ್ತೇವೆ. ನನ್ನನ್ನು ಕೊಂದು ಬಿಡು ಮಗನೇ. ಯಾಕಮ್ಮ? ಏನ್ ಮಾಡ್ತಾ ಇದ್ದೀಯಾ? ಮರುಗುವರೆ ನೀನಿಂದ ಅಭಿಮನ್ಯು ಮರುಗುವರೆ ನೀನಿಂದ ಅಭಿಮನ್ಯು ಕ್ಷೇತ್ರಕ್ಕೆ ಕಳುಹಿಸಿಕೊಡುತ್ತಿ ಎಂದಿದ್ದೆ. ಆದರೆ ವಾತ್ಸಲ್ಯವೆಂಬ ತಕ್ಕೋಲೆ
ಈಗ ತಾನೇ ಮದುವೆಯಾಗಿ ಬಂದಿರುವ ಹೆಣ್ಣು ತನ್ನ ಗಂಡನ ಮೃತದೇಹದ ಮುಂದೆ ಕುಳಿತು ರೋಧಿಸುತ್ತಾ ಇರುವುದನ್ನು ನೋಡಿ ತಾಯಿ. ಹೆಣ್ಣಿಗೆ ಸೌಂದರ್ಯವೆಂಬಂತಿರುವ ಹಣೆಯ ಸಿಂಧೂರವನ್ನು ತನ್ನ ಕೈಯಾರೆ ಬರೆಸಿ ಮುಡಿಗೆ ಮುಡಿದಿದ್ದ ಮಲ್ಲಿಗೆಯನ್ನು ಕೆತ್ತಿಸಲು ಮಾಂಗಲ್ಯ ಸರವನ್ನು ಹಾರಿದು ಕೈಯ ಕಂಕಣಗಳನ್ನು ಕರೆದು ಪತಿದೇವರೇ ಎಂದು ರೋಧಿಸುತ್ತಿರುವ ಆ ತರುಣಿಗೆ ನಾನಿದ್ದೇನೆ ಎಂದು ಉತ್ತರಿಸುವವರು ಯಾರಿದ್ದಾರಮ್ಮ, ಯಾರಿದ್ದಾರೆ? ನೋಡಿಯಪ್ಪ, ತೊದಲು ನುಡಿಗಳನ್ನಾಡುತ್ತಿರುವ ಪುಟ್ಟ ಕಂದ ಮಗಳನ್ನ ಒಮ್ಮೆ ನೋಡಿ ತಾಯಿ, ಒಮ್ಮೆ ನೋಡಿ. ರಣಕ್ಷೇತ್ರಕ್ಕೆ ಹೋಗ ನಮ್ಮ ಅಪ್ಪ ಈಗ ಬರುತ್ತಾರೆ ಎಂದು ಕಾಯುತ್ತಿದ್ದ ಅವರಿಗೆ ಸಿಕ್ಕಿದ ತಂದೆಯ ಮೃತದೇಹವಮ್ಮ, ತಂದೆಯ ಮೃತದೇಹ. ಅಮ್ಮ, ಅವರ ಮಾತುಗಳನ್ನ ಕೇಳಿದ್ದೀಯಾ? ಅಪ್ಪ ಅಪ್ಪ ಮಾತಾಡಿ, ಅಪ್ಪ ಮಾತಾಡಿ. ಅಮ್ಮ, ಅಪ್ಪ ಯಾಕೆ ಮಾತನಾಡ್ತಿಲ್ಲ ಎಂದು ಕೇಳುವ ಮುಕ್ತ ಪ್ರಶ್ನೆಗೆ ಉತ್ತರಿಸುವವರು ಯಾರಿದ್ದಾರಮ್ಮ, ಯಾರಿದ್ದಾರೆ? ಅಮ್ಮ, ಅಲ್ಲಿ ನೋಡಿ, ವೃದ್ಧ ದಂಪತಿಗಳಪ್ಪ. ಹತ್ತಿಲ್ಲ, ಹಲವಿಲ್ಲ, ಇದ್ದದ್ದು ಒಂದೇ ಕರುಳ ಕೂಸು. ರಣಕ್ಷೇತ್ರಕ್ಕೆ ಹೋದ ನಮ್ಮ ಮಗ ಇನ್ನೊಂದು ಕ್ಷಣದಲ್ಲಿ ಬರುತ್ತಾನೆ, ಮತ್ತೊಂದು ಕ್ಷಣದಲ್ಲಿ ಬರುತ್ತಾನೆ ಎಂದು ಕಾಯುತ್ತಿದ್ದ ಅವರಿಗೆ ಸಿಕ್ಕಿತು ಮಗನ ಮೃತದೇಹವಮ್ಮ, ಮಗನ ಮೃತದೇಹ. ಕೊನೆಯ ಕಾಲದಲ್ಲಿ ಮಗನ ಹೆಗಲ ಮೇಲೆ ನಮ್ಮ ಹೆಣ ಹೋಗುತ್ತದೆ, ನಮಗೆ ಸದ್ಗತಿ ಸಿಗುತ್ತದೆ ಎಂದು ಕಾಯುತ್ತಿದ್ದ ಅವರಿಗೆ ಬಾಳಿ ಬದುಕಬೇಕಾದ ಮಗನ ಹೆಣವನ್ನೇ ನಮ್ಮ ಹೆಗಲ ಮೇಲೆ ಹೊತ್ತು ಅಯ್ಯೋ ಮಗನೇ ಎಂದು ರೋಧಿಸಿರುವ ತುಚ್ಛರ ಪರಿಸ್ಥಿತಿಯನ್ನು ಒಮ್ಮೆ ನೋಡಮ್ಮ, ಒಮ್ಮೆ ನೋಡು. ಇವರೆಲ್ಲ ಸತ್ತದ್ದು ಯಾರ್ಯಾರ ಮನೆ ಉದ್ಧಾರಕ್ಕಾಗಿ ಅಲ್ಲಮ್ಮ, ಪಾಂಡವರ ಮನೆ ಉದ್ಧಾರಕ್ಕಾಗಿ, ಪಾಂಡವರ ಗೌರವಕ್ಕಾಗಿ, ಪಾಂಡವರ ಪ್ರತಿಷ್ಠೆಗಾಗಿ ಅಮ್ಮ. ನಮಗಾಗಿ ಇವರೆಲ್ಲರೂ ಸಾಯ್ತಾ ಇರುವಾಗ ನಾನು ಕ್ಷೇತ್ರಕ್ಕೆ ಹೋದರೆ ಇಷ್ಟೆಲ್ಲ ನೋಡಿಯೂ ನಿಮ್ಮ ಮಗ ಕೈ ಕಟ್ಟಿ ಕುಳಿತಿರಬೇಕೆ? ಸಾಧ್ಯವಿಲ್ಲ ತಾಯಿ. ಇಂದು ನಡೆಯುವುದು ಅಭವನ ಕಾಳಗ ಅಲ್ಲಮ್ಮ, ಅಭಿಮನ್ಯುವಿನ ಕಾಳಗ. ಇದು ಅಭವನ ಕಾಳಗ ಅಲ್ಲ ತಾಯಿ, ಅಭಿಮನ್ಯುವಿನ ಕಾಳಗ. ಮುಂದೆ ಇಟ್ಟ ಹೆಜ್ಜೆಯನ್ನು ಯಾವುದೇ ಕಾರಣಕ್ಕೂ ಹಿಂದೆ ತೆಗೆಯಲಾರೆನಮ್ಮ. ಹೋಗಿ ಆ ಚಕ್ರವ್ಯೂಹವನ್ನು ತೀರುತ್ತೇನೆ. ಮೃತ್ಯುದೇವತೆಯ ಕೆಂದಾಲಿಗೆಗೆ ಕೌರವರನ್ನು ಆಹುತಿಯಾಗಿಸುತ್ತೇನೆ. ಪಾರ್ಥ ಕುವರನ ಎರಡೋ ಜಾಗೆ ಒಗ್ಗಟ್ಟನ ಬಿಡಿ ತಾಯಿ, ಒಗ್ಗಟ್ಟನ ಬಿಡಿ. ನನ್ನನ್ನು ಕಳುಹಿಸಿಕೊಡಿ ಅಮ್ಮ. ಏನಮ್ಮ ಕಣ್ಣೀರು? ಸುರಿವ ಕಂಬನಿಯನ್ನು ಸುರಿವ ಕಂಬನಿಯನ್ನು ಸುರಿವ ಕಂಬನಿಯನ್ನು ಸೆರಗಿಂದ ಸುರಿವ ಕಂಬನಿಯನ್ನು ಜನನಿಯ ಪಾದರಜವನು ಶಿರದೊಳಾಂತು
ಪ್ರತಾಪ ಹೋದರೇನಾಯಿತು? ಕೂರಸೆಯನ್ನ ಹಿಡಿದು ಯುದ್ಧ ಮಾಡುತ್ತೇನೆ ಎಂದು ಹೋದೆ. ಆ ಸಂದರ್ಭದಲ್ಲಿ ದೇವದತ್ತನ ನಾದು ಕೇಳಿಸಿತು. ತಂದೆ ಹಾಗೂ ಮಾವನವರು ಸಮಸಪ್ತಕರನ್ನ ನಿಗ್ರಹಿಸಿ ಬರುತ್ತಿರುವ ವಿಷಯ ತಿಳಿದು ಅವರಿಗೆ ಕೈ ಮುಗಿಯಬೇಕು ಎಂದು ಇಚ್ಛಿಸಿದೆ. ಆದರೆ ಮುಂಗಡೆಯಿಂದ ಕೈಯನ್ನು ಮುಗಿದರೆ ವೈರಿಗಳಿಗೆ ತಲೆಬಾಗಿದಂತಾಗುತ್ತದೆ ಎನ್ನುವ ಕಾರಣಕ್ಕೆ ಹಿಂಗಡೆಯಿಂದ ಕೈ ಮುಗಿದೆ. ಆದರೆ ಈ ಕರ್ಣ ನನ್ನ ಕೈಗಳನ್ನೇ ಕತ್ತರಿಸಿಬಿಟ್ಟ. ಕರ್ಣ, ನೀನೊಬ್ಬ ರಾಜೇಯನಾದರೂ ಶಾಸ್ತ್ರಗುಣವುಳ್ಳವನಾಗಿದ್ದೀಯ. ನಿನಗೆ ಇಂತಹ ಹೇಯ ಕೃತ್ಯವನ್ನು ಮಾಡಲು ಮನಸ್ಸಾದರೂ ಹೇಗೆ ಬಂತು ಕರ್ಣ, ಹೇಗೆ ಬಂತು? ನಿನಗೂ ಒಬ್ಬ ಮಗನಿದ್ದಾನಲ್ಲ, ನಾಳೆಯ ದಿನ ಅವನಿಗೂ ಇದೇ ಪರಿಸ್ಥಿತಿ ಬಂದರೆ ಏನು ಮಾಡುತ್ತಾ ಇದ್ದೆ ಕರ್ಣ? ಸಂತೋಷ ಪಡುತ್ತಾ ಇದ್ದೀಯಾ? ಹೇಳು. ನಿನಗೆ ಇಂತಹ ನೀಚ ಕೃತ್ಯವನ್ನು ಮಾಡಲು ಹೇಳಿಕೊಟ್ಟ ಯಾರು? ನೀವೆಲ್ಲರೂ ಯೋಚನೆ ಶಾಂತ ತೇಜಸ್ಸು ಏನೆನ್ನುವುದನ್ನು ನಾನು ಹೇಳಿಕೊಡುತ್ತೇನೆ. ಕೊನೆಯ ಉಸಿರಿರುವವರೆಗೂ ಧರ್ಮದಿಂದ ಹೋರಾಡಿ ಹೋಲಿಸುತ್ತೇನೆ. ಹೇಗೆ ಹೇಗೆ ಏರಿ ಬಂದಿರುವ ರಥವನ್ನ ಕೊನೆಗೆ ಅದರ ಗಾಲಿಗಳನ್ನ ಮುಂದಾದ ಕೈಗೆ ತಿರುಗಿಸಿ ನಿಮ್ಮೆಲ್ಲರನ್ನ ಹೊಡೆಯುತ್ತೇನೆ. ಹಲವು ಗಜ ಒಂದಾಗಿ ಹಲವು ಗಜ ಒಂದಾಗಿ ಸಿಂಹನ ಮರಿಯನ್ನು ಹಲವು ಗಜ ಒಂದಾಗಿ ಸಿಂಹನ ಮರಿಯನ್ನು ಕೊಲ್ಲುವಂತಾಯಿತು ಎಂದು ದ್ರೋಣ ಸಿಂಹನ ಮರಿಯನ್ನು ಕೊಲ್ಲುವಂತಾಯಿತು ಎಂದು ದ್ರೋಣ ಸುಡು ಸುಡು ಕೌರವ ಸೇನೆಯೆಂದೆನು ತಲಿಯೇ ಸುರರೆಲ್ಲ ನಗುತ್ತಿದ್ದರಾಗ ಸುಡು ಸುಡು ಕೌರವ ಸೇನೆಯೆಂದೆನು ತಲಿಯೇ ಸುರರೆಲ್ಲ ನಗುತ್ತಿದ್ದರಾಗ ಸುರರೆಲ್ಲ ನಗುತ್ತಿದ್ದರಾಗ ಸುಡು ಸುಡು ಕೌರವ ಸೇನೆಯೆಂದೆನು ತಲಿಯೇ ಸುರರೆಲ್ಲ ನಗುತ್ತಿದ್ದರಾಗ ಸುರರೆಲ್ಲ